ಹೋಮ್ ಸ್ಟೇ ಒಂದರಲ್ಲಿ ರೂಮ್ ಪಡ್ಕೊಂಡಿದ್ದ ಜೋಡಿ ಚೆಕ್ಔಟ್ ಟೈಮ್ ಮುಗಿದ್ರೂ ಹೊರ ಬರಲೇ ಇಲ್ಲ. ಬಾಗಿಲು ಮುರಿದು ಒಳಹೊಕ್ಕಾಗ ಯುವತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಈತ ಯುವಕ ಗಂಭೀರ ಸ್ಥಿತಿಯಲ್ಲಿದ್ದಾನೆ. ಬೆಂಗಳೂರು ಮೂಲದ ಸುರಭಿ ಮೃತಪಟ್ಟಿದ್ದು ಕೇರಳದ ಕೋಸಿಕೋಡ್ ನಿವಾಸಿ ಸಂಜಿತ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಹೌದು, ಪರಿಶೀಲನೆ ನಡೆಸಿದ ಪೊಲೀಸರಿಗೆ ರೂಮ್ನಲ್ಲಿ ಸಿಕ್ಕಿದ್ದು ಕೆಲವು ಮಾತ್ರೆ ಹಾಗೂ ರಹಸ್ಯವಾದ ಒಂದು ಡೈರಿ. ಈ ಡೈರಿಯಲ್ಲಿ ಅವರ ಸಂಬಂಧ ಮತ್ತು ಸಾವಿಗೆ ಕಾರಣವಾಗಬಹುದಾದ ಹಲವು ವಿಚಾರಗಳನ್ನು ಬಯಲಾಗಿದೆ. ಅಲ್ಲದೆ ಯುವಕ ವಿಷ ಸೇವಿಸಿರುವ ಶಂಕೆಯಿಂದ ತನಿಖೆ ನಡೆಸಲಾಗುತ್ತಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಯುವತಿಯ ತಾಯಿ ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟಿದ್ದು, ಇದೊಂದು ವ್ಯವಸ್ಥಿತ ಲವ್ ಜಿಹಾದ್ ಕೊಲೆ. ಸಂಚಿತ್ ನನ್ನ ಮಗಳನ್ನ ಡ್ರಗ್ಸ್ ದಾಸಿಯನ್ನಾಗಿ ಮಾಡಿ ನಿರಂತರವಾಗಿ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡ್ತಾ ಇದ್ದ ಅಂತ ಆರೋಪಿಸಿದ್ದಾರೆ. ಈ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದು, ಸದ್ಯ ಪೊಲೀಸರು ಅಸ್ವಾಭಾವಿಕ ಸಾವು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಸಂಚಿತ್ ಗುಣಮುಖರಾದ ಬಳಿಕವೇ ನಿಜಾಂಶ ಬಯಲಾಗಬೇಕಾಗಿದೆ.